ಕದ್ರಿ ಬಾಲ ಯಕ್ಷ ಕೂಟದ ದಶಮಾನೋತ್ಸವ ಲೆಕ್ಕುಡು ದಶಮ ಸಂಭ್ರಮ ಡಿಸೆಂಬರ್ 12-14 ಮುಟ್ಟ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಅಂಗನುಡು ಅಟ್ಟಣೆ ಮಲ್ದನಂದು ಸಮಿತಿ ಸಂಚಾಲಕರು ಎಲ್ಲೂರು ರಾಮಚಂದ್ರ ಭಟ್ ಪಂತೆರ ಕದ್ರಿ ಬಾಲಯಕ್ಷ ಕೂಟದ ದಶಮಾನೋತ್ಸವ ಸಮಿತಿ ಸಂಚಾಲಕರು ಎಲ್ಲೂರು ರಾಮಚಂದ್ರ ಭಟ್ ಅಂಗಾರೆ ಕುಡ್ಲದ ಪತ್ರಿಕಾ ಭವನಡು ಸುದ್ದಿ ಕೊಟ್ಟಡು ಪಾತಿರದು ಕದ್ರಿ ಬಾಲಯಕ್ಷ ಕೂಟದ 10ನೇ ವರ್ಷದ ಲೆಕ್ಕುಡು ದಶಮ ಸಂಭ್ರಮನು ಡಿಸೆಂಬರ್ 12-14 ಮುಟ್ಟ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಸಭಾಂಗಣಡು ಅಟ್ಟಣೆ ಮಲ್ತದಂಡ ನಿಚ್ಚಲ ಬಯ್ಯಗ ಡಿಸೆಂಬರ್ 14 ಕಾಂಡಿಡಿದ ಕಾರ್ಯಕ್ರಮ ಶುರುವಾಪುಂಡು 14 ಬಯ್ಯ 5 ಗಂಟೆಗೆ ಡಾಕ್ಟರ್ ಎಂ ಮೋಹನ್ ಆಳ್ವಿರು ದಶಮ ಸಂಭ್ರಮ ಉದೀಪನ ಮಲ್ಪೇರ 14 ಬಯ್ಯಗ ಶ್ರೀಪತಿ ಭಟ್ರ ಅಲಂಕಾರ ಗುರು ಕರ್ಮಿಡ ನಡಪನ ಮುಗಿತಲ ಲೇಸರು ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಮುಗಿತಲ ಭಾಷಣ ಮಲ್ಪೇರ ಕೆ ಗೋವಿಂದ ಭಟ್ರು ಕೆಎಲ್ ಕುಂಡಂತಾಯ ಉಜಿರೆ ಅಶೋಕ್ ಭಟ್ ದಯಾನಂದ ಕೋಡಿಕಲ್ ಮೊಕ್ಲೆಗೆ ದಶಮಾನೋತ್ಸವ ತಮ್ಮನದ ಮರ್ಯಾದೆ ಪುರಸ್ಕಾರ ಕೊರ್ಪುಂಡು ಕೃಷ್ಣರಾಜ ನಂದಳಿಕೆ ಬುಕ್ಕ ಗಂಗಾಧರ ಶೆಟ್ಟಿಗಾರ್ ಮೊಕ್ಲೆಗೆ ತಮ್ಮನದ ಮರ್ಯಾದೆ ಮಲ್ಪುಂಡು ಪಂಡೇರ ಕದ್ರಿ ಬಾಲಯಕ್ಷ ಕೂಟದ ಗುರುಕಾರ್ಯರಕ್ಕೆ ಕೃಷ್ಣ ಭಟ್ ಆರ್.ಕೆ. ರಾವ್ ಕೃಷ್ಣರಾಜ ನಂದಳಿಕೆ ಮಾಧ್ಯಮ ಸಲಹೆಗಾರರು ವಿಶ್ವವಾಣಿದ ಜಿತೇಂದ್ರ ಕುಂದೇಶ್ವರ ಸದ್ಯ ಕೊಟ್ಟುಡಿದ್ದೇರ 12ನೇ ತಾರೀಕಿನಂದು ಆಳ್ವ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ಇದನ್ನ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಶ್ರೀ ಕ್ಷೇತ್ರ ಕದ್ರಿಯ ವ್ಯವಸ್ಥಾಪನಾ ಸಮಿತಿಯ ಮುಖ್ಯಸ್ಥರಾದಂತಹ ಅಧ್ಯಕ್ಷರಾದಂತಹ ಡಾಕ್ಟರ್ ಎ.ಜೆ. ಶೆಟ್ಟಿಯವರು ಅಧ್ಯಕ್ಷರಾಗಿ ಇರಲಿಕ್ಕಿದ್ದಾರೆ. ಪ್ರದೀಪ್ ಕುಮಾರ್ ಕಲ್ಪೂರ್, ಈಟಿಯ ಶಂಕರನಾರಾಯಣ್ ಭಟ್, ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ರಾಜೇಶ್, ಹಾಗೆ ಬೋಡಾರ ಮಾರಿಯಮ್ಮ ದೇವಸ್ಥಾನದ ಮುಖ್ಯಸ್ಥರಾದಂತಹ ತಾರನಾಥ್ ಶೆಟ್ಟಿ, ಕದ್ರಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ನಿಂಗಯ್ಯವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ.